ಹರಿ ಓಂ. 6ನೇ ವರ್ಷದ ದೀಪಾವಳಿ ಪ್ರಯುಕ್ತ ದೋಸೆ ಹಬ್ಬದ ವಿಶೇಷವಾಗಿ ಬಾಲಪಿಲಿ ಇನ್ನೇನು 15 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಇನ್ನು ಕೇವಲ 15 ನಿಮಿಷ ಮಾತ್ರ ಬಾಕಿ. 3 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗ್ತದೆ. ವಿಶೇಷ ಸೂಚನೆ, ಸರಿಯಾಗಿ 3 ಗಂಟೆಗೆ ಬಾಲಪಿಲಿ ಸ್ಪರ್ಧೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಇನ್ನೇನು 15 ನಿಮಿಷ ಮಾತ್ರ ಬಾಕಿ ಇದೆ. ಸರಿಯಾಗಿ 3 ಗಂಟೆಗೆ ಬಾಲೆಪಿಲಿ ಸ್ಪರ್ಧೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 6ನೇ ವರ್ಷದ ದೀಪಾವಳಿ ದೋಸೆ ಹಬ್ಬಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆದಂತಹ ಶ್ರೀಯುತ ಖ್ಯಾತ ವಕೀಲರು ಶ್ರೀಯುತ ಸುಬ್ರಹ್ಮಣ್ಯ ಅಗರ್ತ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ನಿಟ್ಟಿನಲ್ಲಿ ಕೋರ್ತಾ ಇದ್ದೇನೆ. हरि ओम। ಬಾಲೆಪಿಲಿ ವಿಭಾಗ
3ರ ಒಳಗೆ ಮಕ್ಕಳ ಹೆಸರೇನಂತಿದೆ? ನಂಬರ್ 1 ಹಾರ್ದಿಕ್, ನಂಬರ್ 2 ದಕ್ಷಿ PK, ನಂಬರ್ 3 ಹರ್ವಿಕ್, ನಂಬರ್ 4 ಅಮರ್ತ್ಯ, ನಂಬರ್ 5 ಶ್ರೇಷ್ಠ ಆಚಾರ್ಯ, ನಂಬರ್ 6 ಪ್ರವೀಶ್ ಅಡಪ್ಪ, ನಂಬರ್ 7 ಯಶಿಕಾ HK, ನಂಬರ್ 8 ರಿಯಾನ್ಶ್ ಇಂದಬೆಟ್ಟು, ನಂಬರ್ 9 ಅಮಿತ್ ವಿಕ್ರಮ್ ವಿ ಶೆಟ್ಟಿ, ನಂಬರ್ 10 ಪ್ರೇಕ್ಷಾ ಆರ್ ರಾವ್ ಬಯಲು ನೆರಿಯ, ನಂಬರ್ 11 ಪ್ರಾಂಶಿ ನಾಳ, ನಂಬರ್ 12 ಆರ್ಯನ್ ಗುರುವಾಯನಕೆರೆ, ನಂಬರ್ 13 ಶಾರ್ವಿ ಕೋಟ್ಯಾನ್, ನಂಬರ್ 14 ಆದ್ಯಾಂತ್ ಗುರುವಾಯನಕೆರೆ, ನಂಬರ್ 15 ರನ್ಮೀತ್ ಗೋಳಿಯಂಗಡಿ, ನಂಬರ್ 16 ಶ್ರೀನಿಕಾ ವೇಣೂರು, ನಂಬರ್ 17 ಯದುವೀರ್ ಎಂಬಾಳಿಗ ಉಜಿರೆ, ನಂಬರ್ 18 ಪ್ರಿಯಾಂಶ್ ಶಿವಾಜಿನಗರ ಲಾಯ್ಲಾ, ನಂಬರ್ 19 ಇಶಾನ್ P, ನಂಬರ್ 20 ದಕ್ಷ ಆರ್ ಶೆಟ್ಟಿ ಕಣಿಯೂರು, ನಂಬರ್ 21 ಮೋಕ್ಷ ಜಗತ್ ಬೆಳ್ತಂಗಡಿ. ಬಾಲೆಪಿಲಿ ವಿಭಾಗ 3ರ ಒಳಗೆ ಮಕ್ಕಳ ಹೆಸರು ಹೀಗಿದೆ. ಒಟ್ಟು 21 ಬಾಲೆಪಿಲಿ ವಿಭಾಗ 3ರಲ್ಲಿ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಸರಿಯಾಗಿ 3 ಗಂಟೆಗೆ ಬಾಲೆಪಿಲಿ ಹುಲಿವೇಷ ಸ್ಪರ್ಧೆ ಪ್ರಾರಂಭಗೊಳ್ಳಲಿಕ್ಕಿದೆ. ಆ ನಿಟ್ಟಿನಲ್ಲಿ ತಮಗೆ ಈಗಾಗಲೇ ಹೆಸರನ್ನು ಇಲ್ಲಿ ಕೊಡ್ಲಿಕ್ಕೆ ಹೇಳಿದ್ದೇವೆ. ಆದಷ್ಟು ಬೇಗ ತಮ್ಮ ಹೆಸರನ್ನು ಕೊಟ್ಟಿದ್ದೀರಿ. ಆದಷ್ಟು ಬೇಗ ಸ್ಪರ್ಧೆಗೆ ತಯಾರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದು ವಿಶೇಷ ಸೂಚನೆ ಇದೆ. ಸಿಂಚನ P, ಸಿಂಚನ S, ಹೊಳೆಬದಿ ಲಾಯ್ಲಾ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಿಂಚನ ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಿದೆ. ತಮಗಾಗಿ ತಮ್ಮ ಹೆತ್ತವರು ಇಲ್ಲಿ ಕಾಯ್ತಾ ಇದ್ದಾರೆ. ಸಿಂಚನ ಕಾಮಿಡಿ ಕಿಲಾಡಿ ಖ್ಯಾತಿಯ ಅನೀಶ್ ಪೂಜಾರಿ ವೇಣೂರು ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳ್ತಿದ್ದೇವೆ. ಅನೀಶ್ ಪೂಜಾರಿ ವೇಣೂರು. ಇನ್ನೇನೆ ಕೆಲವು ಹೊತ್ತಿನಲ್ಲಿ ಬಾಲೆಪಿಲಿ ಹುಲಿವೇಷ ಸ್ಪರ್ಧೆ ಈ ಒಂದು ವೇದಿಕೆ ನಡಲಿಕ್ಕಿದೆ. ಎಲ್ಲ ಹೆತ್ತವರು ತಮ್ಮ ಮಕ್ಕಳನ್ನು ಆದಷ್ಟು ಬೇಗ ತಯಾರಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು 5 ನಿಮಿಷದಲ್ಲಿ ವಿಶೇಷವಾಗಿ ಬಾಲೆಪಿಲಿ ಸ್ಪರ್ಧೆ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ಯುವ ಮೋರ್ಚಾ ಬೆಳ್ತಂಗಡಿ ಇದರ ವತಿಯಿಂದ 6ನೇ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ದೋಸೆ ಹಬ್ಬ 2025 ಹಾಗೇನೆ ಒಂದು ವಿಶೇಷವಾದ ಸೂಚನೆ. ನಿಶ್ಮಾ ಸಿಂಚನ ಹೊಳೆಬದಿ ಲಾಯ್ಲಾ ಇವರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬರಬೇಕು. ತಮಗಾಗಿ ತಮ್ಮ ತಂದೆ ಸುಬ್ರಹ್ಮಣ್ಯ ಲಾಯ್ಲಾ ಅವರು ಕಾಯುತ್ತಿದ್ದಾರೆ. ಸಿಂಚನ ಹೊಳೆಬದಿ ಲಾಯ್ಲಾ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಲೆಪಿಲಿ ಪಂತು ನನ್ನ ಕೆಲವೇ ಕ್ಷಣ ಪ್ರಾರಂಭ ಅವರನ್ನು ಆ ನಿಲಿಟ ಆ ಜೋಕ್ಲಿನ ತಯಾರು ಮಾಡ್ಕೊಂಡು ಬಂದ್ಬಿಡ ಭಿನ್ನೆ ಮಲ್ತೊಂದಲ್ಲೇ. ಹಾಗೇನೆ ಒಂದು ವಿಶೇಷ ಸೂಚನೆ. ವೇದಿಕೆಯ ಮುಂಭಾಗದಲ್ಲಿ ನಾವು ವಿವೇಪಿ ಚೇರ್ ಮತ್ತು ಸೋಫಾ ಬಿಳಿ ಬಣ್ಣದ ಚೇರ್ ನಾವು ಇದಾಗಲೇ ಸೆಟ್ ಮಾಡಿದ್ದೇವೆ. ಅದರಲ್ಲಿ ಕುಳಿತಂತಹ ಮಕ್ಕಳು ದಯವಿಟ್ಟು ಹಿಂದಿನ ಚೇರ್ನಲ್ಲಿ ಕುಳಿತಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಯಾಕಂದ್ರೆ ಈಗಾಗಲೇ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ನಾವು ಅದನ್ನು ಮುಂಭಾಗದಲ್ಲಿ ಆ ಸೀಟನ್ನು ಕಾಯ್ದಿರಿಸಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಒಂದು ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಿಳಿ ಬಣ್ಣದ ಚೇರ್ ಮತ್ತು ಸೋಫಾ ಸೆಟ್ ಅಲ್ಲಿ ಅದನ್ನು ತೆರವುಗೊಳಿಸಬೇಕು. ಅತಿಥಿಗಳಿಗೆ ಅದನ್ನು ಮೀಸಲಿಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಾಲೆಪಿಲಿ ಪಂತೋಡು ಭಾಗವಹಿಸುವ ನಿಪುಣಚನ ಸ್ಪರ್ಧಲ್ಲ ಪೋಷಕನ ಗಮನಗೆ ಇತ್ತ ತಾನೇ 3 ವರ್ಷದ ಬುಲಾಯ್ದ ಜೋಕಲ್ನ ಸ್ಪರ್ಧೆ ಪ್ರಾರಂಭ ಆವಣ ಆ ನಿಲೆಟೆ ಆ 10 ಜೋಕಲ್ನ ಬುಧವಾರ ಪನ್ಪನಿಗೆ ತಯಾರದಿಪ್ಪಳ ಐತೆ ಜೊತೆಗೆ ಆಧಾರ್ ಕಾರ್ಡ್ ಅನ್ನು 11 ಮೈಕ್ ಪಾಯಿಂಟ್ ಕೈತಲ್ಲಿ ನಿಮಗೆ ಬರೋಡು ಪನ್ಪನಿನ ವಿನಂತಿನ ಮತ್ತೊಂದಲ್ಲೇ ಹಾರ್ದಿಕ್ ದಕ್ಷಿ ಪಿಕೆ ಹರ್ವಿಕ್ ಅಮಥ್ಯ ಶ್ರೇಷ್ಠ ಆಚಾರ್ಯ ಪ್ರವೇಶ್ ಅಡಪ್ಪ ಯಶಿಕಾ HK ರಿಯಾಂಶ್ ಇಂದ ಬೆಟ್ಟು ಅಮಿತ್ ವಿಕ್ರಮ್ ವಿ ಶೆಟ್ಟಿ ಅಣ್ಣೆಂಜೆ ಪ್ರೇಕ್ಷಾ ಆರ್ ರಾವ್ ಬಯಲು ನೆರಿಯ ಈ 10 ಜೋಕಲ್ನ ಆಧಾರ್ ಕಾರ್ಡ್ ಅನ್ನು 11 ಮೈಕ್ ಪಾಯಿಂಟ್ ಕೈತಲ್ಲಿ ಬಲೆ ಹಾರ್ದಿಕ್ ದಕ್ಷಿ ಪಿಕೆ ಹರ್ಬಿಕ್ ದೇದೆ ಮಗಲ ಆಧಾರ್ ಕಾರ್ಡ್ 11 ಬರೋಡು ಒಂಚೂರು ವಾಲ್ಯೂಮ್ ಕೊಡ್ಲಿಕ್ಕೆ ದೇದೆ ಹಾರ್ದಿಕ್ ತಯಾರದಿತ್ತ ಬಲೆ 3 ವರ್ಷದ ಬಲೆದ ಜೋಕಲ್ನ ಬಾಲೆಪಿಲಿ ಸ್ಪರ್ಧೆದ ಸುರೂತ ಸ್ಪರ್ಧಾಳು ಕ್ರಮ ಸಂಖ್ಯೆ 1 ಹಾರ್ದಿಕ್ ತಯಾರದ ಬರಡು 2ನೇ ಕ್ರಮ ಸಂಖ್ಯೆ ದಕ್ಷಿ ಪಿಕೆ ಕ್ರಮ ಸಂಖ್ಯೆ 3
ಭಯ್ಯ ಗೋಧೂಲಿ ಮುಹೂರ್ತಾನಾಗ ಗೋಪೂಜೆದ ಕಾರ್ಯಕ್ರಮ ನಡಪರ್ಮನು ಅಂಚದಿ ಪುನಗ ದೇದಿದಿ ಮಾತ ಸ್ಪರ್ಧಾನ ಗಮನಗೆ ಪೊರ್ತುದ ಮಿತಿ ಮೀರೊಂದುಂಡು ನಿಗಲೆ ಪೊರ್ತುಗು ಆ ಸಮಯಗೆ ಹೆಚ್ಚಿನ ಗೌರವ ಕೊರಡು ಹಿಂಗ್ ಲೆಪ್ಪುನಾಗ ನಿಗಲಿ ತಯಾರಾದ ಬರಡು ಮನುಷ್ಯನ ವಿನಂತಿನ ಮತ್ತೊಂದುಲ್ಲ ಸ್ಪರ್ಧಾನ ಗಮನಗೆ ಹಾರ್ದಿಕ್ ಬಾಲೆಪಿಲೆ ವಿಭಾಗಡೆ ಮೂಜಿ ವರ್ಷದ ಬುಲಾಯಿದ ಜೋಕಲ್ನ ಬಾಲೆಪಿಲೆ ಸ್ಪರ್ಧೆಯ ಭಾಗವಹಿಸುವವನಿಗೆ ದಯದೈದು ತಯಾರಾದಿಪ್ಪಲೆ ಕೆಲವು ಕ್ಷಣಟ್ಟು ನಿಗಳ ಸ್ಪರ್ಧೆ ಪ್ರಾರಂಭ ಆಗುದು ಆ ನಿಲೆಟೆ ಇತ್ತ ತಾನೇ ಮೂಜಿ ಜೋಕಲ್ನ ಆಧಾರ್ ಕಾರ್ಡ್ ತಿರುಪಾದಿರಿ ಹಾರ್ದಿಕ್ రెండు ವರ್ಷ 10 ತಿಂಗಳದ ಬಾಲ್ಯದ ಹಾರ್ದಿಕ್ ಒಂಜಿ ಆಧಾರ್ ಕಾರ್ಡ್ ಮತ್ತೆ ಬತ್ತು ಧ್ವಜಪಾವಡು ಮೈಕ್ ಪಾಯಿಂಟ್ ಇಂದ ಕೈತಲ್ ಬರಡು ದಕ್ಷಿ ಪಿಕೆ ಅಮಥ್ಯ ಶ್ರೇಷ್ಠ ಆಚಾರ್ಯ ಪ್ರವೇಶ್ ಅಡಪ್ಪ ರಿಯಾಂಶ್ ಇಂದ ಬಿಟ್ಟು ದೇದಿದೆ ಆಧಾರ್ ಕಾರ್ಡ್ ಕೂಡಲೇ ಬತ್ತು ತೆರಿಪಾಲೆ ಧ್ವಜಪಾಲೆ ನಮ್ಮ ಜನಪ್ರಿಯ ಶಾಸಕರಾಯನಂಚಿನ ಮೋಕೆದಾಣ್ಣೆ ಶ್ರೀಯುತ ಹರೀಶ್ ಪೂಂಜಾ ಮೇರೆಗೆ ತರೆತಗ್ಗ ಒಂದು ದಯಪಂಡ ಇಂದು ಈತೊಂಜಿ ಮಲ್ಲ ಕಾರ್ಯಕ್ರಮ ಇಂದು ಎನ್ನ ಅನಿಸಿಕೆ ಇನ್ನೊಂಜಿ ವಿಶ್ವವಿಖ್ಯಾತ ಅವಾರ್ಡ್ ದುಂಬುದ ದಿನಡ್ ದಯಪಂಡ ಇಂಚಿನ ಒಂಜಿ ದೋಸೆ ಹಬ್ಬ ಅಂದೆ ನಾನು ಫಸ್ಟ್ ಟೈಮ್ ಪುದರ್ಗೆ ದಯಪಂಡ ಒಂಜಿ ವಿಚಿತ್ರ ಆದುಪ್ಪು ಮಾತೆರೆಗ್ಲ ಇದೊಂಜಿ ವಿಶೇಷ ಅಂದೆ ಅನ್ ಪನ್ಪೆ ದಯಪಂಡ ಒಂದು ಮಾತೆರೆಗ್ಲ ಮಾದರಿ ಅವಾರ್ಡ್ ಇಂದು ನನ್ನ ದಸರಗ್ ಅಂಚನೆ ಮಾತ ಒಂಜಿ ನಮ್ಮ ಪರ್ಬಲೆಗ್ ಒಂಜಿ ಮಾದರಿ ಅವಾರ್ಡ್ ಒಂದು ಈ ಸಂದರ್ಭಡ್ ಯಾನು ಆಶಿಸೊಂದು ಅಂಚನೆ ಮುಲ್ಪದ ಈ ಆಯೋಜಕರಾಯನಂಚಿನ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಅಂಚನೆ ಮಾತ ಪದಾಧಿಕಾರಿಗಳಿಗ್ಲ ಈ ಸಂದರ್ಭಡು ಒಂದನೆ ಮಲ್ತೊಂದು ಇನ್ನಿತ ಈ ಒಂಜಿ ನೃತ್ಯ ಸಮೂಹ ನೃತ್ಯ ಸ್ಪರ್ಧೆದ ಮಾತ ಪಾರ್ಟಿಸಿಪೇಟ್ ಮಲ್ದಿನ ಮಾತೆರೆಗ್ಲ ಅಭಿನಂದನೆ ಬನ್ನೊಂದು ಖಂಡಿತವಾದ್ಲ ಏರ್ಲ ಪ್ರೈಸ್ ಸಿಕ್ಕಿಜಿ ಬಂದು ಬೇಜಾರು ಮಲ್ಪಡೆ ದಯಪಂಡ ತಿಕ್ಕುನು ಮೂಜೆ ಪ್ರೈಸ್ ಉಪ್ಪುನು ಮೂಜೆ ಪ್ರೈಸ್ 11 ಟೀಮ್ ಇತ್ತು ಐಟ್ ಬಾರಿ ಫೈಟ್ ಇತ್ತು ಅರ್ಧ ಮಾರ್ಕ್ಗೆ ಯಾನ್ಲ ಮೇಡಮ್ಲ ಅರ್ಧ ಮಾರ್ಕ್ಗ್ಲ ಅವು ಒಂದು ಆತನ ದಯಪಂಡ ಆತ ಎಡ್ಡೆ ಮಲ್ದಾರ್ ಮಾತೆರ್ಲ ಸೊ ಐಟ್ ಒಂಜಿ ಮೂಜಿ